ಕರ್ನಾಟಕ ದಕ್ಷಿಣ ಕರಾವಳಿ ಕಲ್ಯಾಣ ಪರಿಷತ್ ವತಿರ್ದು ಸಮುದ್ರ ಪೂಜೆ ರಕ್ಷಾಬಂಧನ ಕಾರ್ಯಕ್ರಮನ ಕರಿ ಐತಾರ ಕಾಂಡೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಕಡಲ ಕಿನಾರೆ ನಡಪಾಯಿರು. ಲಲಿತ ಸಹಸ್ರನಾಮ ಪಠನದ ಕಾರ್ಯಕ್ರಮ ಶುರುವಾದ ಸಮುದ್ರ ಪೂಜೆ ನಡಪಾಯಿರು. इमं समं भगवतो विष्णोर्व्यासेन कीर्तितं पठेते चेत् पुरुषस्तेषेय प्राप्तुं सुखानि च विश्वेश्वरमजं देवं जगतः प्रभवव्ययं भजन्ति ये पुष्कराक्षं न ते यान्ति पराभवं ॐ नमः पठ्यते पण्डिता नित्यं भूतमिष्यामि கடல் பேரு பாகின அர்ப்பிசாது பூஜா விதிகளை நடப்பாயிரு. संग्रामे सर्वकारेषु हस्तस्य न जायते. ओम महागणपतये नमः. गणानां त्वा कृष्णपदो गणपतिर्जगति गणेश प्रार्थने विनियोगः. ओम शङ्खपालं दातराशं तक्षकं कार्यं तथा एतानि नमनामानि नागानां सममात्मनः सायङ्काले महागणपते नमः. ओम गं गणपते 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 नमः. एकदन्ताय विद्महे लम्बोदरनमस्तभ्यं सततं मोदकप्रियं निर्विघ्नं कुरु मे देव सर्वकार्येषु सर्वदा. श्री महागणपते नमः. प्रार्थनां समर्पयामि. निर्विघ्नं कुरु. ओम इंगेजमने देव गोदावरी सरस्वती नर्मदे सिन्धुकावेरं भगवदक्षिणविष्णुरात्रिर्मानसद्यप्रमणादितीव्रार्तिं श्वेतवराहकल्पे वैवस्वतमन् देवदा कलशपूजां ओम अतो इदं
जनर्मुक्तदोषहं सरसिजनजनं ॐ क्षेमधर्मादोनहम् ॐ हिरण्यवर्णां हरिणीं स्ववर्णरजपुत्रजां चन्द्रां हिरण्मयीं लक्ष्मीं जातवेदो महावहं कामावदातवेदो मनपगामिनीं सत्यां हिरण्य ಅವಿರ್ದು ಬೊಕ್ಕ ದೇವಸ್ಥಾನದ ಸಭಾಂಗಣಡ್ ರಕ್ಷಾಬಂಧನ ಕಾರ್ಯಕ್ರಮ ನಡಪಾಯಿರು. महामंगले पुण्यभूमे त्वदर्थे महामंगले पुण्यभूमे त्वदर्थे पतत्वेशकायो नमस्ते नमस्ते पदत्वेशकायो नमस्ते नमस्ते प्रभो शक्तिमं हिन्दुराष्ट्रांगभूता प्रभो शक्तिमन् हिन्दुराष्ट्रांगभूता मे सादरं त्वां नमामो वयम् सादरं त्वा नमामो वयम् त्वदीयाय कार्याय बद्धकटीयम् त्वदीयाय कार्याय बद्धकटीयम् भामासु चन्देहिताद्भूते शिवामासन्देहिता स्फूर्तये स्वयं स्वीकृतन्न सुगं कारयेत् यशस्येकमुग्रम् परं साधनावीरव्रतं विचेत्री च न संवता कार्यशक्ति विदायास्य धर्मस्य संरक्षणम् परं वै भवन्ने तुमेतस्वराश्रम् समर्था भवत्वा शाते वृषम्. ವಕೀಲರು ಪುಗರ್ತಿದ ಹರಿಕಥಾ ಕೀರ್ತನೆಕಾರರು ಶಮ್ನ ಅಡಿಗ ಸಮುದ್ರ ಪೂಜೆದ ಮಹತ್ವ ರಕ್ಷಾಬಂಧನದ ಮಹತ್ವದ ಬಗ್ಗೆ ವಿಶೇಷ ಉಪನ್ಯಾಸ ಮಲ್ತೇರು. ಬ್ರಹ್ಮದೇವನ ಕುಶಿಲಿನಿಂದ ಹುಟ್ಟಿ ಬಂದ ಹಯಗ್ರೀವ ಎನ್ನುವ ರಕ್ಕಸ ಈ ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಕತ್ತುಕೊಂಡು ಹೋಗಿ ಸಮುದ್ರದಾಳದಲ್ಲಿ ತಾನಂತೆ. ಆ ಸಂದರ್ಭದಲ್ಲಿ ಮತ್ಸ್ಯನಾರಾಯಣನ ಈ ಒಂದು ವಿಶೇಷ ಅವತಾರ ಆ ಸಾಗರದಾಳಕ್ಕೆ ಹೋಗಿ ಆ ವೇದಗಳನ್ನೆಲ್ಲ ರಕ್ಷಣೆ ಮಾಡಿದ್ದು ಅನ್ನುವಂಥ ಈ ಕಥೆಯನ್ನು ನಾವು ಭಾಗವತದಲ್ಲಿ ಕೇಳುತ್ತೇವೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ ಬರೀ ಒಂದು ಯಾವುದೋ ಒಂದು ಕಮರ್ಷಿಯಲ್ ಅಥವಾ ಒಂದು ವಾಣಿಜ್ಯ ಬೆಳೆ ಎನ್ನುವ ಕಾರಣಕ್ಕೆ ಮತ್ಸ್ಯ ಪ್ರಾಧಾನ್ಯತೆ ಪಡೆದಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವ ಮೂಲಕವಾಗಿ ಇಡೀ ಜಗತ್ತಿನ ಪ್ರಧಾನ ಅಂಶವನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡಿದಂಥ ಮತ್ಸ್ಯನಾರಾಯಣನ ಸಂತಾನ ಬೆಳಗಬೇಕು, ಬೆಳೆಯಬೇಕು. ಇದು ಮತ್ಸ್ಯ ಸಮುದ್ರ ಪೂಜೆಯ ಉದ್ದೇಶ. ಆ ಎಲ್ಲ ಉದ್ದೇಶ ಪ್ರಕಾರವಾಗಿ ನಾವೆಲ್ಲರೂ ಸೇರಿ ಸಮುದ್ರ ನಾರಾಯಣನ ಆ ಒಂದು ವಿಶೇಷವಾದ ಆರಾಧನೆ ಮಾಡಿದ್ದೇವೆ. ಹಾಲನ್ನು ಎರೆಯುವ ಮೂಲಕವಾಗಿ ತೆಂಗಿನಕಾಯಿ ತೆಂಗಿನಕಾಯಿಗೆ ವಿಶೇಷವಾದ ತೆಂಗಿನಕಾಯಿ ಅಂತ ಹೇಳುವಂತಹದ್ದು ಕಾಯಿ ಮತ್ತು ಹಣ್ಣು ಎರಡನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಕಾಯಿಗಿರುವಂತಹ ಮಹತ್ವ ಬೇರೆ ಯಾವುದೇ ರೀತಿಯಾದಂತಹ ಫಲಕ್ಕೆ ಇಲ್ಲ. ಅಂತಹ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವ ಮೂಲಕವಾಗಿ ಕ್ಷೀರವನ್ನು ಎರೆದು ಸಮುದ್ರನಾಥನ ಮುನಿಸಂತ ಶಾಂತಿ ಮಾಡುವ ಮೂಲಕವಾಗಿ ಹಾಲೆರೆದಾಗ ಶಾಂತಿ ಎರೆದರೆ ನಾವು ನಾಗ ಯಾವುದೇ ಉಪದ್ರ ಮಾಡಬಾರ್ದು ಅಂತ ನಾಗನಿಗೆ ಹಾಲೆರೆಯೋದು.
ಭಾರತೀಯ ಸ್ಟೇಟ್ ಬ್ಯಾಂಕ್ ಕುತ್ತಾರ್ ಶಾಖಾ ಪ್ರಬಂಧಕಿಯರು ಶ್ರೀಮತಿ ಮಂಜುಳಾ ಗುರುಕಾರ್ಮಿ ವಹಿಸುತ್ತಿದ್ದರು. ನಾವು ತಾಯಿಯನ್ನು ನಾವು ಕಲಿಸ್ಬೇಕು, ಮುಖ್ಯವಾಗಿ ಕಲಿಸ್ಬೇಕು. ಮತ್ತೆ ಅದು ಕಲಿಸ್ಬೇಕಂದ್ರೆ ನಾವು ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಬೇಕು. ನಾವು ಬಂದು ಏನೋ ಮಾಡ್ತೀವಿ, ಆಚೆ ಬಂದು ನಾವು ಹೀಗೆ ಮಾಡೋಣ ಹಾಗೆ ಮಾಡೋಣ, ಬಟ್ ಯಾರು ಸೇರೋದಿಲ್ಲ. ನೀವು ನೋಡಿ ಐವರು ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಬರೋದಿಲ್ಲ. ಬೇರೆ ಅಂದ್ರೆ ಯಾರಿಗೆ ಅವಕಾಶ ಇದೆ ಅವ್ರು ಹೋಗ್ತಿರ್ತಾರೆ, ಅಂಥವ್ರು ಹೋಗ್ತಿರ್ತಾರೆ. ಯಾರೇ ಬರಲಿ ಸಂಘಟನೆ ಸೇರ್ಬೇಕು, ಒಂದು 4 ಜನ ಸೇರ್ಬೇಕು, ಮಾತಾಡಬೇಕು, ಒಂದು ಸಂಘಟನೆ ಬಲ ಇರಬೇಕು. ಮತ್ತೆ ಮುಖ್ಯವಾಗಿ ಹಣನ ಎಲ್ಲರೂ ಸೇರಿ ಮಾಡಬೇಕು. ಅದು ಸ್ವಲ್ಪ ಹಣ ಸೇರಿದ್ರೆ ಸಂಘಟನೆ ಮಾಡಕ್ ಸಾಧ್ಯ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಆ ಮನೋಭಾವ ಬರಬೇಕು, ಸಂಘಟನೆ ಬೆಳೆಸುವಂತ ಮನೋಭಾವ ಬರಬೇಕು. ಮತ್ತೆ ಅಲ್ಲಿ ಸಂಘಟನೆ ಮಾಡಬೇಕಂದ್ರೆ ಕೆಲವು ವಿಷಯಗಳು ಯಾವ ಥರ ಮಾಡಬೇಕು, ಯಾವ ಕಚೇರಿಗಳಲ್ಲಿ ಯಾವ ಥರ ಕೆಲಸಗಳು, ಹೀಗೆ ಮಕ್ಕಳಿಗೂ ಒಂದು ಅವರಿಗೆ ಭವಿಷ್ಯದ ಬಗ್ಗೆ ಎಲ್ಲ ನಾಲೆಜ್ ಬರೋ ತಿಳಿಸ್ಕೊಡ್ಬೇಕು. ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆಯಿನ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ ಕಾರ್ಯಕ್ರಮಕ್ಕೆ ಎಡಬೈಕೆರು. ಇನ್ನು ಇಲ್ಲಿ ಈ ಸಮುದ್ರ ಪೂಜೆ ಸೋಮನಾಥನ ಸಾನ್ನಿಧ್ಯದ ಹತ್ತಿರ ಮಾಡೋದ್ರಲ್ಲಿ ಒಂದು ವೈಶಿಷ್ಟ್ಯ ಇದೆ. ಏನಂತಂದರೆ ನಾವು ಪುರಾಣ ಕಂಡ ಹೇಳಿದ್ರೆ ಇದು ಪರಶುರಾಮ ಶಿಸ್ತು. ಪರಶುರಾಮ ಇದು ಕಡಲನ್ನು ಇಲ್ಲಿ ಒಂದು ಬಿದ್ದಿದ್ದು ರಾಷ್ಟ್ರಮಂಗಲ ಪ್ರಶ್ನೆ ಮಾಡೋದು ಕೂಡ ಇಲ್ಲಿ ಪರಶುರಾಮ ಪ್ರತಿಷ್ಠೆ ಮಾಡಬೇಕು. ಸೊ ಅದರ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಹಿಂದೆ ನಮ್ಮ ಬೆಸ್ತರು ಈ ಕಡೆ ಎಲ್ಲ ಸುಮಾರು ಹಿಂದಿನ ಪರಂಪರೆ ಮಾಡಬೇಕು. ಪರಿಸರದ ಪ್ರಮುಖರು ಕೃಷ್ಣ ಬಿಎಂ, ಕೃಷ್ಣ ಶೆಟ್ಟಿ ತಾಮಾರ್, ಸೂರಜ್, ವಸಂತ ಉಳ್ಳಾಲ್, ಕೆಆರ್ ಚಂದ್ರ, ಹರಿಶ್ಚಂದ್ರ ಅಡ್ಕ, ಕೆ ವಿಜಯನ್, ದಿನೇಶ್ ಕಾಜವ, ಅಶೋಕ್ ಬಾಡಿ, ರಾಮದಾಸ್ ಸೋಮೇಶ್ವರ, ಶಂಕರ್ ನಾರಾಯಣ್ ಆಚಾರ್ಯ, ರಾಘವನ್ ಮುತ್ತಲ್, ವಿಶ್ವನಾಥ್ ಕೊಲ್ಯ, ಚಂದ್ರಹಾಸ್ ಕನ್ನೀರ್ತೋಟ, ಸತೀಶ್ ಕಾರಂತ್, ಜಯಂತ್ ಸಂಕೊಡಿಗೆ ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಶ್ರೀಮತಿ ದಿನಮಣಿ ರಾವ್ ಎದ್ಕೊಂಡಿರು, ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಸೊಲ್ಮೆ ಸಂದಾಯರು.